ಓಂ ನಮೋ ಭಗವತೆ ವಾಸುದೇವಾಯ. ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದರ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತೆ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ ಕಿ ಜೈ. ಹರೇ ಕೃಷ್ಣ. ನಿನ್ನೆ ತರಗತಿಯಲ್ಲಿ ನಾವು 12ನೇ ಅಧ್ಯಾಯ ಪ್ರಾರಂಭ ಮಾಡಿ 10ನೇ ಶ್ಲೋಕದವರೆಗೂ ರಿವಿಷನ್ ಮಾಡಿದ್ದೀವಿ. ಇವತ್ತು ಮುಂದುವರಿತಾ 11ನೇ ಶ್ಲೋಕದಿಂದ ನಾವು ತಿಳ್ಕೊಳ್ಳೋಣ. ಎಲ್ಲಿವರೆಗೂ ನಿಂತಿತ್ತು ನಾನು ನಿನ್ನೆ ಲಲಿತಾ ಮಾತಾಜಿ ಅವ್ರಿಗೆ ರಿಮೈಂಡ್ ಮಾಡಿ. ಲೋಕಜೀವಿನಿ ಮಾತಾಜಿ ಆಗಿತ್ತು, ಅವ್ರದ್ದು ಆಗಿತ್ತಲ್ಲ ಮಾತಾಜಿ. ನೆಕ್ಸ್ಟ್ ಇನ್ನು ನಿರ್ಮಲ ಲೋಕಜೀವಿನಿ ಮಾತಾಜಿ ಹೇಳಿದ್ರು. ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ನೀವು ಮತ್ತೆ ಮೇಲೋಗಿದ್ರ ಎಲ್ರು. ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮನ್ ಬಿಟ್ಟು ಅವರನ್ನ ಕೂಗೋದಾಗತ್ತೆ ನೋಡಿ ನಾನು. ಸರಿ, ನಿರ್ಮಲಾ ಮಾತಾಜಿ ಹೇಳ್ಬೇಕೀಗ. ಸರಿ, 11ನೇ ಶ್ಲೋಕ ನಿಮ್ಗೆ ನಿರ್ಮಲಾ ಮಾತಾಜಿ. ಅಥೈತದಪ್ಯಶಕ್ ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು. ಅಂಬಿಕಾ ಮಾತಾಜಿ. ಅಥೈತದಪ್ಯಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತಃ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯತಾತ್ಮವಾನ್. ಶ್ಲೋಕ 11. ಅಥೈತದಪ್ಯಶಕ್ತೋ ಮಾತಾಜಿ, ಅದು ಏನದು ಲಾಸ್ಟ್? ಶಕ್ತೋಸಿ ಶಕ್ತೋಷಿ ಕರ್ತುಂ ಮಧ್ಯೋಗಮಾಶ್ರಿತಃ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯತಾತ್ಮವಾನ್. ವೆರಿ ಗುಡ್ ಮಾತಾಜಿ, ಚೆನ್ನಾಗಿ ಹೇಳಿದ್ರಿ. ಸ್ಲೋ ಆಗಿ ಹೇಳಿದ್ರಿ ಫಸ್ಟ್ ಲೈನು, ಬಟ್ ಸರಿಯಾಗಿತ್ತು.
ಅದು ಮಹಾಪ್ರಾಣ ಬರುತ್ತೆ. ಅಥೈ ತದಪ್ಯ ಶಕ್ತೋಸಿ. ಶಕ್ತೋ ಮುಂದೆ ಅಲ್ಲಿ ಎಸ್ ಕಾಣ್ತಾ ಇದೆಯಲ್ಲ, ಅದಕ್ಕೆ ಅವಗ್ರಹ ಅಂತ ಹೇಳ್ತಾರೆ. ಮೇ ಬಿ ನೀವು ಲೇಟ್ ಆಗಿ ಜಾಯ್ನ್ ಆಗಿದ್ರಿ, ಹಿಂದಿನ ವಿಡಿಯೋಗಳನ್ನ ನೋಡಿ, ಇಲ್ಲಾಂದ್ರೆ ಮುಂದೆ ನಿಮ್ಗೆ ಹೇಳ್ಕೊಡ್ತಾರೆ ಮುಂದೆ ಶ್ಲೋಕ ಕ್ಲಾಸ್ ಅಲ್ಲಿ. ಅದು ಯಾವಾಗ್ಲೂನು ಅವಗ್ರಹ ಇರುತ್ತಲ್ಲ, ಅಲ್ಲಿ ನ ಸೇರಿಸ್ತಾರೆ. ಅದು ಯಾವಾಗ ಬಿಡಿಸಿ ಹೇಳುವಾಗ. ಆದ್ರೆ ಶ್ಲೋಕ ಹೇಳುವಾಗ ನೀವು ಅಲ್ಲಿ ಲೋಪ ಆಗತ್ತೆ. ಲೋಪ ಆದಾಗ ನೀವು ಅದನ್ನ ಜಗ್ಗಿ ಅಂದ್ರೆ ಎಳೆದು ಹೇಳ್ಬೇಕು ಅಂತ. ಶಕ್ತೋಸಿ. ಹಾಗೆ. ಸರಿ, ನೆಕ್ಸ್ಟ್ ಮ್ಯೂಟ್ ಮಾಡ್ಕೊಳ್ಳಿ ನಿರ್ಮಲಾ ಮಾತಾಜಿ ನೀವು. ಪಾರ್ವತಮ್ಮ ಮಾತಾಜಿ ನಿಮ್ಗೆ 12. ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗಃ ಯಾಗಾಚ್ಛಾಂತಿರನಂತರಂ. ಹರೇ ಕೃಷ್ಣ ಮಾತಾಜಿ. ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲ ತ್ಯಾಗಾಚ್ಛಾಂತಿರನಂತರಂ. ವಿಸರ್ಗ ಬಿಟ್ರಿ ಅಲ್ಲ, 3ನೇ ಚರಣ ಹೇಳಿ ಇನ್ನೊಮ್ಮೆ. ಧ್ಯಾನಾತ್ ಕರ್ಮ ಫಲ ತ್ಯಾಗ. ಸರಿ ಮಾತಾಜಿ. ಇಲ್ಲಿ ನೀವು ಮಹಾಪ್ರಾಣಗಳನ್ನ ಹೇಳ್ತಾ ಇಲ್ಲ. ಲೈಕ್ ಧ್ಯಾನ ಬೇರೆ, ಧ್ಯಾನ ಹೇಳ್ತಾ ಇದ್ದೀರಾ ನೀವು. ಧ್ಯಾನ, ಭ್ಯಾಸ, ಅವುಗಳಿಗನ್ನ ಪ್ರಯತ್ನ ಮಾಡಿ. ಒಟ್ಟಾರೆ ಚೆನ್ನಾಗಿ ಹೇಳಿದ್ರಿ. ಮಹಾಪ್ರಾಣಗಳನ್ನ ಒತ್ತಿ ಹೇಳಲಿಕ್ಕೆ ಉಚ್ಚಾರಣೆ ಅಂದ್ರೆ ಅದೇ ತಾನೆ. ಸ್ವಲ್ಪ ಗಮನಿಸಿ ಮಾತಾಜಿ, ಒಳ್ಳೆ ಚೆನ್ನಾಗಿದೆ. ನೆಕ್ಸ್ಟ್ ರಾಜೇಶ್ವರಿ ಮಾತಾಜಿ ನಿಮ್ಗೆ 13ನೇ ಶ್ಲೋಕ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖ ಕ್ಷಮೀ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13 and 14. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖ ಕ್ಷಮಿ. ಸಮದುಃಖ ಸುಖ ಕ್ಷಮಿ. ಇಲ್ಲಿ ಚ ಇದೆಯಲ್ಲ, ಹ್ರಸ್ವ ಇರೋದ್ರಿಂದ ಅಲ್ಲಿ ನೀವು ಚ ಹೇಳ್ಬೇಕು. ಚ ಅಷ್ಟೇ ಅಲ್ಲ. 2ನೇ ಚರಣ ಮೈತ್ರ ಕರುಣ ಏವ ಚ. ಹೇಳಿದೆ ಮಾತಾಜಿ. ಎಳೆಯಂಗನೂ ಇಲ್ಲ ಅಂದ್ರೆ ನೀವು ವ್ಯಂಜನ ಹೇಳಿದ್ರಿ ಅದನ್ನ. ಓಕೆ. ನೆಕ್ಸ್ಟ್ ಶೋಭಾ ಭಟ್ ಮಾತಾಜಿ ನಿಮ್ಗೆ 14. ಸಂತುಷ್ಟ ಸತತಂ ಯೋಗಿ ಯತಾತ್ಮಾ ದೃಢ ನಿಶ್ಚಯಃ ಮಯ್ಯರ್ಪಿತ ಮನೋ ಬುದ್ಧಿಃ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ಹರೇ ಕೃಷ್ಣ ಮಾತಾಜಿ. ಸಂತುಷ್ಟ ಸತತಂ ಯೋಗಿ ಯತಾತ್ಮಾ ದೃಢ ನಿಶ್ಚಯಃ ಮಯ್ಯರ್ಪಿತ ಮನೋ ಬುದ್ಧಿಃ ಯೋ ಮದ್ಭಕ್ತ ಸ ಮೇ ಪ್ರಿಯಃ. ಧನ್ಯವಾದ. ಸರಿ ಇತ್ತು. ಬುದ್ಧಿಃ ಹೇಳಿದ್ರೆ ಬುದ್ಧಿಃ. ಧನ್ಯವಾದಗಳು ಮಾತಾಜಿ. ಚೆನ್ನಾಗಿತ್ತು. ಸರಿ. ನೆಕ್ಸ್ಟ್ ಶೋಭಾ ಭಟ್ ಮಾತಾಜಿ. ಸ್ರವಂತಿ ಮಾತಾಜಿ ಹೇಳಿ ನೀವು 14. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷಭಯೋದ್ವೇಗೈಃ. 3ನೇ ಚರಣ ಇನ್ನೊಮ್ಮೆ ನೋಡಿ. ಹರ್ಷಾಮರ್ಷಭಯೋದ್ವೇಗೈಃ. ದ್ವೇ ದೀರ್ಘ ಇದೆ, ಯೋ ದೀರ್ಘ ಇದೆ. ಗೈಹಿ ಮುಂದೆ ಹರ್ಷ ನೋಡಿ, ಮೂರ್ಧನ್ಯ ಶ ಇದೆ. ನಮ್ಮ ಒಂದು ನಾಲ್ಗೆ ತುದಿ ಮೇಲೆ ನಮ್ಮ ಅಂಗಳಕ್ಕೆ ಹೋಗಿ ಹತ್ಬೇಕು. ಹರ್ಷಾಮರ್ಷ ಭಯೋದ್ವೇಗೈಃ ಮುಕ್ತೋ ಯಃ ಸ ಚ ಮೇ ಪ್ರಿಯಃ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷ
ಭಯೋದ್ವೇಗೈಃ ಹ್ಮ್ ದ್ವೇಗೈ ವೆರಿ ಗುಡ್, ಕರೆಕ್ಟ್ ಇದೆ, ಕರೆಕ್ಟ್ ಹೇಳಿದಿರ. ಮುಕ್ತೋ ಯಃ ಸ ಚ ಮೇ ಪ್ರಿಯಃ. ಚೆನ್ನಾಗಿ ಹೇಳಿದ್ರಿ, ವೆರಿ ಗುಡ್ ಮಾತಾಜಿ, ತುಂಬಾ ಚೆನ್ನಾಗ್ ಬಂತು. ಧನ್ಯವಾದ. 16ನೇ ಶ್ಲೋಕ ಉಮಾದೇವಿ ಮಾತಾಜಿ ನಿಮ್ಗೆ. ಅನಪೇಕ್ಷ ಶುಚಿರ್ದಕ್ಷಃ ಉದಾಸೀನೋ ಗತವ್ಯಥಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯಃ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ಅನುಪೇಕ್ಷೆ ಶುಚಿರ್ದಕ್ಷಾಃ ಉದಾಸೀನೋ ಗತಾವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಾಮೇ ಪ್ರಿಯಃ. ಮೊದಲನೇ ಚರಣ ಹೇಳಿ ಇನ್ನೊಮ್ಮೆ. ಅನುಪೇಕ್ಷ ಶುಚಿರ್ದಕ್ಷಾಃ. ದಕ್ಷ ನೋಡಿ ಏನಿದೆ ಅಲ್ಲಿ, ದಕ್ಷಃ ಇದೆಯಲ್ಲ, ದಕ್ಷಾಃ ನಾನು ದಕ್ಷಾಃ ಅಂತಾನೆ ಹೇಳ್ತಿದ್ದೀನಿ ಮಾತಾಜಿ. ಕ್ಷ ಅಲ್ಲ ಮಾತಾಜಿ, ಕ್ಷ, ದಕ್ಷಃ. ದಕ್ಷಃ ದಕ್ಷಃ ಶುಚಿರ್ದಕ್ಷಃ. ಹರೇ ಕೃಷ್ಣ ಅದು ಮಾತಾಜಿ. ಕ್ಷ ಕೇಳಿಸ್ತಾ ಇದೆ ಮಾತಾಜಿ, ಆ ಸ್ವರ ಕೇಳಿಸ್ತಾ ಇದೆ ಅಲ್ಲಿ. ದಕ್ಷಾಹ ಅಂತ ಕೇಳಿಸ್ತಾ ಇದೆ, ದಕ್ಷಃ. ಸರಿ ಬಂತು ಆಮೇಲೆ. ದಕ್ಷಃ. ಸರಿ ಬಂತು. ಹರೇ ಕೃಷ್ಣ. ವೆಂಕಟೇಶ್ ಪ್ರಭು ನಿಮ್ಗೆ 17. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯಃ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭ ಪರಿತ್ಯಾಗಿ ಭಕ್ತಿಮಾನ್ ಯಃ ಸ ಮೇ ಪ್ರಿಯಃ. ಸರಿ ಬಂತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಒಂದಿಂದ ಪ್ರಾರಂಭ ಮಾಡೋಣ. ಎಪಿ ಸುಮಿತ್ರಮ್ಮ ಮಾತಾಜಿ. ಶ್ಲೋಕ 18. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ನಾನು ಪ್ರಶ್ನೆ ಬರ್ಲೇ ಇಲ್ಲ ಮಾತಾಜಿ, ಕನ್ನಡದಲ್ಲೂ ಬರ್ಲಿಲ್ಲ, ಆಮೇಲೂ ಬರ್ಲಿಲ್ಲ. ಹೌದಾ, ನಿನ್ನೆ ಹೇಳಿದ್ರಲ್ಲ ಮಾತಾಜಿ, ನಿನ್ನೆ ಇಲ್ಲ. ಮುಂದಿಂದ ತಗೊಂಡೆ ನಾನು. ಇಲ್ಲ ಹಂಗಿದ್ರೆ ಅದು ಮೊನ್ನೆ ಹೌದಾ? ಹೇಳಿದ್ದಷ್ಟೇ. ನೆನ್ನೆದು ಇಲ್ಲ. ಹೌದಾ, ನಿನ್ನೆ ಹೇಳಿಲ್ವಾ ನೀವು? ಸರಿ ಹೇಳಿ ಈಗ ಹೇಳಿ. ಶ್ಲೋಕ 18. ಸಮಃ ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಃ ಸಂಗ ವಿವರ್ಜಿತಃ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಸಮಃ ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಃ ಸಂಗ ವಿವರ್ಜಿತಃ. ಸರಿ ಬಂತು. ನೆಕ್ಸ್ಟ್ ಸುಮಿತ್ರ ಮಾತಾಜಿ ನಿಮ್ 19. ಮತ್ತೆ ನಿನ್ನೆ ಯಾರ್ದು ಆಗಿಲ್ವೋ ಅವ್ರು ಮಾತ್ರ ಹೇಳಿ, ಹ್ಯಾಂಡ್ ರೈಸ್ ಮಾಡಿ, ಬೇಕಂದ್ರೆ ಹೇಳ್ಬ್ರಿ ಅಂತೆ. ಹೇಳ್ದೇ ಇದ್ದವ್ರು 1 ರೌಂಡ್ ಆಗಿದ್ರೆ ಸಾಕು. ಹರೇ ಕೃಷ್ಣ ಮಾತಾಜಿ. ಯಾರು? ಗಾಯತ್ರಿ ಮಾತಾಜಿನಾ? ಹೌದು ಮಾತಾಜಿ. ನಿನ್ನೆ ಇರ್ಲಿಲ್ಲಲ್ಲ ಮಾತಾಜಿ, ನೀವು ಇದ್ರಾ? ನಿನ್ನೆ ಸ್ಟಾರ್ಟಿಂಗ್ ಅಲ್ಲಿ ಇದ್ದೆ, ಕಡೆಗೆ ಲೀವ್ ಆದೆ ಮಾತಾಜಿ. ಸರಿ ಹೇಳಿ ನೀವು 19. ತುಲ್ಯ ನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತಿಃ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಶ್ಲೋಕ 19. ತುಲ್ಯ ನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಸರಿ, ಸ್ಥಿರಮತಿಹಿ ಅಂತ ಬರುತ್ತೆ. ಸ್ಥಿರಮತಿಹಿ. ಓಕೆ. ನೆಕ್ಸ್ಟ್ ಸರಿ ಬೈದ್ಯ ಮತ್ತೆ ಸುಮಿತ್ರಮ್ಮ ಮಾತಾಜಿ ನೀವ್ ಹೇಳಿ. ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು.
ಏತೋ ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನಾ ಮತ್ಪರಮಾಃ ಭಕ್ತಾಸ್ತೇತೀವ ಮೇ ಪ್ರಿಯಾಃ. ಹರೇ ಕೃಷ್ಣ ಮಾತಾಡಿ. ಶ್ಲೋಕ 20. ಯೇ ತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧದಾನಾ ಮತ್ಪರಮಾ ಭಕ್ತಾಸ್ತೇತೀವ ಮೇ ಪ್ರಿಯಾ. ಹರೇ ಕೃಷ್ಣ ಮಾತಾಜಿ. ಮೇ ಪ್ರಿಯಾಃ. ಮೇ ಪ್ರಿಯಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಸರಿ, ಓಕೆ. ಸೊ ಇಲ್ಲಿಗೆ ಈ ಒಂದು 12ನೇ ಅಧ್ಯಾಯ ಮುಗೀತು. ನಾನು ಹೇಳಿದ್ಮೇಲೆ ರಿಪೀಟ್ ಮಾಡಿ ನನ್ನ ಜೊತೆಗೆ. ಓಂ ತತ್ಸತ್. ಓಂ ತತ್ಸತ್. ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಭಕ್ತಿ ಯೋಗೋ ನಾಮ ದ್ವಾದಶೋऽಧ್ಯಾಯಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳೆಲ್ರಿಗೂ. ನೆಕ್ಸ್ಟ್ ಐಶ್ವರ್ಯ ಮಾತಾಜಿ. ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ, ಅಂದ್ರೆ ಮೇಲೆ ಹೋದ್ರೆ ನಿಮ್ಗೆ ಚಾನ್ಸ್ ಸಿಗೋಲ್ಲ ನೋಡಿ. ಮ್ಯೂಟ್ ಮಾಡ್ಕೊಳ್ಳಿ ನೀವು. ನಾನು ಹೇಳ್ದಾಗ್ಲೇ ನಾನು ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಹರೇ ಕೃಷ್ಣ. ಐಶ್ವರ್ಯ ಒಂದ್ ಡೌಟ್. ಹಾ ಹೇಳಿ ಹೇಳಿ. ಅದು ನೀವು ಅದು ವಚಸ್ ಅಂತಿರಲ್ಲ, ಅದು ಡಿಫ್ರೆನ್ಸ್ ಹೆಂಗ್ ತಿಳ್ಕೊಳ್ಳೋದು ಮಾತಾಜಿ? ನಾವು ಇದು ಬುಕ್ ಅಲ್ಲಿ ನಾವು ಓದ್ಬೇಕಾದ್ರೆ ಅದು ನಮಗೆ ಗೊತ್ತಾಗುತ್ತಾ ಮಾತಾಜಿ? ಯಾವ್ದು ಹೇಳಿ, ನನಗೆ ನಿಮ್ದು ಪ್ರಶ್ನೆ ಅರ್ಥ ಆಗ್ಲಿಲ್ಲ. ಅದು ಹೇಳ್ತಿರಲ್ಲ ಮಾತಾಜಿ, ಕ್ರಿಷ್ಟ ವಚನ ಅಂತ. ಇದು ಬೇರೆ ಅದು ಬೇರೆ ಪ್ರೊನೌನ್ಸಿಯೇಷನ್. ಶ್ರೀಷ್ಟು ಬಚಂದಸ. ಅದು ಮಾತಾಜಿ ವ್ಯತ್ಯಾಸ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಸ್ಟಾರ್ ಬರ್ದಿಲ್ಲ. ಇಲ್ಲಿ ನೋಡಿ, ಒಂದೊಂದು ಲೈನ್ ಅಲ್ಲಿ ನೀವು ಫಸ್ಟ್ ಸ್ಟಾರ್ಟಿಂಗ್ ಅಟೆಂಡ್ ಆಗಿಲ್ಲ ಅನ್ಸುತ್ತೆ. ಅದನ್ನ ಹೇಳಿನೇ ನಾನು ಪ್ರಾರಂಭ ಮಾಡಿರೋದು. ಒಂದೊಂದು ಲೈನ್ ಅಲ್ಲಿ 8 ಪದಗಳು ಬರುತ್ತೆ, ಅಂದ್ರೆ ಅಕ್ಷರಗಳು ಬರುತ್ತೆ. ಸೊ 8 8 8 4 ಎಂಟ್ಲಿ ಎಷ್ಟು? ಸಾರಿ 32. ಸೊ ಯಾವಾಗ 8 8ದ್ದು ಒಂದು ಲೈನ್ ಇರುತ್ತೋ ಅದಕ್ಕೆ ಏನಂತ ಕರೀತಾರೆ? ಅನುಷ್ಠುಭ ಛಂದಸ್ಸು ಅಂತ ಕರೀತಾರೆ. ಇಲ್ಲಿ ಮುಂದ್ಗಡೆ ಇದೆ ನೋಡಿ, ಹಿಂದೆ ಇತ್ತು. ಎಲ್ಲಿ? 11ನೇ ಅಧ್ಯಾಯದಲ್ಲಿ ಇದೆ, ತೋರಿಸ್ತೇನೆ. ಸ್ಟಾರ್ ಅಂತ ಇದೆ ನೋಡಿ. ಇಲ್ಲಿ ನೋಡಿ, ಸ್ಟಾರ್ ಅಂತ ಇದೆ ನೋಡಿ, ಕಾಣ್ತಾ ಇದೆಯಾ? ಸ್ಟಾರು 50 ಮೇಲೆ ಸ್ಟಾರ್. ಶ್ಲೋಕ 50 ಸ್ಟಾರ್ ಅಂತ ಇದೆ ಮುಂದ್ಗಡೆ. ಕೆಳಗಡೆ ನಿಮ್ಗೆ ನೋಡಿದಾಗ ಪ್ರತಿಯೊಂದು ಲೈನ್ ಅಲ್ಲಿ ಎಣಿಸಿ ನೋಡಿ ಎಷ್ಟು ಬರುತ್ತೆ. 1 2 3 4 5 6 7 8 9 10 11. ಈ ತರ 11ಕ್ಕಿಂತ ಹೆಚ್ಚಿಗೆ ಬರುತ್ತೆ ಒಂದೊಂದು ಲೈನ್ ಅಲ್ಲಿ. ಅಲ್ಲಿ ಏನಿತ್ತು ಅನುಷ್ಠುಭದಲ್ಲಿ 7 ಅಥವಾ 8 ಈ ತರ ಬರುತ್ತೆ. ಅಥವಾ ಒಮ್ಮೊಮ್ಮೆ 8 9 ಕೂಡ ಬರುತ್ತೆ. 8 9 ಈ ತರ ಒಂದ್ ಲೈನ್ ಅಲ್ಲಿ ಇರುತ್ತೆ. ಹಾಗೆ 4 ಲೈನ್ ಅಂತ ಚರಣಗಳಿರುತ್ತೆ. ಅದಕ್ಕೆ ಅನುಷ್ಠುಭ ಛಂದಸ್ಸು ಅಂತ ಹೇಳಿ ಕರೀತಾರೆ. ಛಂದಸ್ಸು ನಾವು ಮಾಡ್ತಿದ್ವು ನೋಡಿ, ಕನ್ನಡದಲ್ಲಿ ಇತ್ತಲ್ಲ ನಿಮ್ಗೆ ಲಘು ಅದು ಎಲ್ಲ ಹಾಕ್ತಿದ್ರಿ ನೋಡಿ ಮೇಲೆ. ಲಘು ಗುರು ಹಾಕ್ತಿದ್ರಲ್ಲ. ಅವು ಅದಕ್ಕೇನೆ ಛಂದಸ್ ಅಂತ ಕರೆಯೋದು. ಅದನ್ನ ನಾವು ಮಾಡಲ್ಲ ಅಷ್ಟೇ. ಇಲ್ಲಿ ನೋಡಿ ಹೆಚ್ಚಿಗೆ ಇದೆ ಲೈನ್ಗಳು, 12ಗಿಂತ ಹೆಚ್ಚಾಗಿದೆ ಪ್ರತಿಯೊಂದು ಲೈನ್ ಅಲ್ಲಿ. 11 ವರ್ಡ್ ಇದ್ರೆ ಹಿಂದೆ ಇತ್ತು, ಈಗ ನಮ್ಗೆ ಗೊತ್ತಿಲ್ಲ ಮಾತಾಜಿ. ಈಗ ನಮ್ಗಿತ್ತು ಲಘು ಗುರು ಎಲ್ಲ. ಅದನ್ನ ತಿಳ್ಕೊಳ್ಳಿಕ್ಕೆ ಈಗ್ಲೂ ಇದೆ ಮಾತಾಜಿ ಹೈಸ್ಕೂಲ್ ಅಲ್ಲಿ. ಹೈಸ್ಕೂಲ್ ಇದೆಯಾ? ಮೊದ್ಲು ಇದ್ರಲ್ಲಿ ಇತ್ತು, ಪ್ರೈಮರಿನಲ್ಲಿ ಇರ್ತಿತ್ತು. ಈಗ ಹೈಸ್ಕೂಲ್ ನಲ್ಲಿ ಮಾಡಿದಾರೆ ಅನ್ಸುತ್ತೆ. ಆದ್ರೆ ಅದನ್ನ ಏನು ಛಂದಸ್ಸುಗಳನ್ನ ಕಲೀಲಿಕ್ಕೆ ಅದಿರುವಂತದ್ದು, ಕವನಗಳನ್ನೆಲ್ಲ ಅದೇ ತರ ಮಾಡುವಂತದ್ದು, ಸಂಸ್ಕೃತ ಶ್ಲೋಕಗಳನ್ನೆಲ್ಲ
ಅದೇ ರೀತಿ ಡಿವೈಡ್ ಮಾಡ್ತಾರೆ. ಸೊ ಹೀಗೆ ಏನು ಒಂದೊಂದು ಪದದಲ್ಲಿ 13ಕ್ಕಿಂತ ಹೆಚ್ಚು ಅಕ್ಷರಗಳು ಬರುತ್ತೋ ಅದು ತ್ರಿಷ್ಟುಭ ಛಂದಸ್ಸಲ್ಲಿ ಬರುತ್ತೆ. ಅದು ಹೇಳ್ತಾರೆ. ನೀವ್ ಹೇಳ್ದಾಗ ನನಗೆ ಗೊತ್ತಾಯ್ತಾ? ಅರ್ಥ ಆಗಿರ್ಲಿಲ್ಲ ಮಾತಾಜಿ. ಬಂದಿದ್ದೆ ಫಸ್ಟ್ ಇದ್ದಾದ್ರೆ ಅರ್ಥ ಆಗಿರ್ಲಿಲ್ಲ, ಕನ್ಫ್ಯೂಸ್ ಆಯ್ತು ಅದಕ್ಕೆ. ಧನ್ಯವಾದಗಳು ಮಾತಾಜಿ. ಈಗ ಗೊತ್ತಾಯ್ತಾ? ಹಾ ಗೊತ್ತಾಯ್ತು ಮಾತಾಜಿ. ನಮಗೂ ಸ್ವಲ್ಪ ಅರ್ಥ ಆಯ್ತು. ಮಾತಾಜಿ ಕಂಪ್ಲೀಟ್ ಗೊತ್ತಾಗಿಲ್ಲ. ಧನ್ಯವಾದಗಳು ಮಾತಾಜಿ. ಸರಿ, ಓಕೆ. ಎಲ್ಲಿಗೆ ಇದ್ವಿ? ಇನ್ನ ಪ್ರಾರಂಭ ಮಾಡಿಲ್ಲಲ್ಲ. ಅಥ ತ್ರಯೋದಶೋऽಧ್ಯಾಯಃ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗಃ. ಇದು ಯಾರು ಹೇಳ್ಬೇಕು ಈಗ? ಐಶ್ವರ್ಯ ಮಾತಾಜಿ, ನಿಮ್ಗೆ ಮ್ಯೂಟ್ ಮಾಡ್ಕೊಳ್ಳಿ. ನಾನ್ ಹೇಳೋವರೆಗೂ ಅನ್ಮ್ಯೂಟ್ ಮಾಡ್ಕೋಬೇಡಿ. ಪಾರ್ವತಮ್ಮ ಮಾತಾಜಿ, ಜಯಲಕ್ಷ್ಮಿ ಮಾತಾಜಿ, ನೋಡಿ ನೀವ್ ಯಾರು ಅನ್ಮ್ಯೂಟ್ ಅಲ್ಲಿ ಇದ್ದೀರಾ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1 ಮತ್ತು 2. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇತಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸರಿ ಬಂತು, ಸರಿ ಬಂತು. ನೆಕ್ಸ್ಟ್ ಅಂಬಿಕಾ ಮತ್ ಯಾರಿಗ? ಐಶ್ವರ್ಯ ಮಾತಾಜಿ ಇತ್ತ? ಹಾ, ಅಂಬಿಕಾ ಮಾತಾಜಿ ನಿಮ್ಗೆ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ. ನೋಡಿ, 2ನೇ ಚರಣ. ಕ್ಷೇತ್ರಮಿತ್ಯಭಿಧೀಯತೆ. ಭನು ಮಹಾಪ್ರಾಣ, ಧನು ಮಹಾಪ್ರಾಣ. ಭಿಧೀಯತೆ, ದೀರ್ಘ ಇರೋದ್ರಿಂದ ಎಳಿಬೇಕು. ಧೀಯತೆ ಏತದ್, ಏಣಿ ಇದೆ. ಏತದ್ಯೋ ವೇತ್ತಿ ತಂ ಪ್ರಾಹುಃ. ಕ್ಷೇತ್ರಜ್ಞ ಇತಿ ತದ್ವಿಧಃ. ಹರೇ ಕೃಷ್ಣ ಪದಜಿ. ಶ್ಲೋಕ 1, ಶ್ರೀ 2. ಶ್ರೀ ಭಗವಾನು ವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತತ್ ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಹರೇ ಕೃಷ್ಣ ಮಾತಾಜಿ. ಸರಿ, 2ನೇ ಚರಣ ಹೇಳಿ ಇನ್ನೊಮ್ಮೆ. ಕ್ಷೇತ್ರಮಿತ್ಯಭಿಧೀಯತೆ. ವಿಧೀಯತೆ. ವಿಧೀಯತೆ. ಅದು ಮಹಾಪ್ರಾಣಗಳನ್ನ ಸ್ವಲ್ಪ ಉಚ್ಚಾರಣೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮನೇಲಿ, ತಾನೇ ಬರುತ್ತೆ ಮಾತಾಜಿ. ಇದ್ರೆ ಉಳಿದಿದೆಲ್ಲ ಚೆನ್ನಾಗಿದೆ. ಇಲ್ಲಿ ನೋಡಿ ಎಷ್ಟಿದೆ ಒಂದ್ ಲೈನ್ ಅಲ್ಲಿ. ಎನಿಸ್ ನೋಡಿ, ಇದಂ 2 ಅಕ್ಷರ, ಇದು ಶರೀರ 3 ಅಕ್ಷರ, ಕೌಂತೇಯ ಅದು 3 ಅಕ್ಷರ, 8 ಅಕ್ಷರ ಆಯ್ತಲ್ಲ. ಇಲ್ಲಿ 8 ಅಕ್ಷರಗಳು ಬರುತ್ತೆ. ಅದಕ್ಕೆ ಇವುಗಳಿಗೆ ಪಾದ ಅಂತ ಹೇಳಿ ಕರೀತಾರೆ. ಇಲ್ಲಿ 8 ಪಾದ ಇದೆ. 8 ಪಾದ ಎಲ್ಲಿರುತ್ತೋ ಅದು ತ್ರಿಷ್ಟುಭ ಛಂದಸ್ಸು. ಮತ್ತೆ ಎಲ್ಲಿ 11 ಪಾದ ಇರುತ್ತೋ, 11, 12 ಅಲ್ಲಿ ಇತ್ತು ನೋಡಿ, ತೋರಿಸಿದೆ ನಾನು ನಿಮ್ಗೆ ಸ್ಟಾರ್ ಅಂತ ಹಾಕಿ. 11ನೇ ಅಧ್ಯಾಯದಲ್ಲಿ ಹೆಚ್ಚಾಗಿ ಬರುತ್ತೆ ಅದು ತ್ರಿಷ್ಟುಭ ಛಂದಸ್ಸು. ಅವು 11 ಅಕ್ಷರಗಳು ಬರುತ್ತೆ ಒಂದೊಂದು ಲೈನ್ ಅಲ್ಲಿ. ಒಟ್ಟಾರೆ ಅದು 44 ಆಗುತ್ತೆ ಎಲ್ಲ ಕೂಡಿ. 11, 11, 11, 11 4ನೇ ಎಷ್ಟು? 44. ಇದು 8 4 ಎಷ್ಟು? 32. ಹೀಗೆ 32 ಏನಿರುತ್ತೋ ಅದಕ್ಕೆ ಅನುಷ್ಠುಭ, ಮತ್ತೆ ಯಾವ್ದು 44 ಇರುತ್ತೋ ಅದಕ್ಕೆ ತ್ರಿಷ್ಟುಭ. ಹೀಗೆ ಕ್ಯಾಲ್ಕುಲೇಟ್ ಇದೆ ಆಳವಾಗಿ, ಬಟ್ ಇಷ್ಟು ಸಾಕು ನಿಮ್ಗೆ ತಿಳ್ಕೊಳ್ಳಿಕ್ಕೆ. ಮತ್ತೆ ಇಲ್ಲಿ ವ್ಯಾಕರಣನೇ ಹೇಳ್ಬೇಕಾಗುತ್ತೆ ನಾನು, ಯಾಕೆ ಅಂತ ಹೇಳಿ. ಸೊ ಮೇಲಿನ ಮೇಲೆ ನಾನು ಆಕ್ಚುಲಿ ಹೇಳ್ತಾ ಇರುವಂತದ್ದು ಇದು ಎಲ್ಲಾನು ಕೂಡ. ಇನ್ನ ತುಂಬಾನೇ ಇದೆ ಅದನ್ನ ತಿಳ್ಕೊಳ್ಳಿಕ್ಕೆ. ಇವಾಗ ಸ್ವಲ್ಪ ಅರ್ಥ ಆಯ್ತು ಮಾತಾಜಿ, ಧನ್ಯವಾದಗಳು. ಸರಿ, ನೆಕ್ಸ್ಟ್ ಮಲಜಮ್ಮ ಮಾತಾಜಿ ನಿಮ್ಗೆ 3ನೇ ಶ್ಲೋಕ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ಇಲ್ಲಿ ನೋಡಿ 4ನೇ ಚರಣ. ಯತ್ತಜ್ಞಾನಂ ಮತಂ ಮಮ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ಕ್ಷೇತ್ರಜ್ಞ ಚಾಪಿ ಮಾಂ ವಿದ್ಧಿ
ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರ್ಜ್ಞಾನ ಜ್ಞಾನಂ ಯತ್ತಜ್ಞಾನಂ ಅತಂ ಮಮ. ವೆರಿ ಗುಡ್ ಮಾತಾಜಿ. ಮೊದಲೇ ಚರಣ ಇನ್ನೊಮ್ಮೆ ಹೇಳಿ. ಕ್ಷೇತ್ರಜ್ಞ ಚಾಪಿ ಮಾಂ ವಿದ್ಯೆ. ಕ್ಷೇತ್ರಜ್ಞಂ ಅಜ್ಞಂ ಬಿಡ್ತಾ ಇದ್ದೀರಲ್ಲ ನೀವು. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಯೆ. ಸರಿ ಇದೆ, ಸರಿ ಇದೆ, ಸರಿ ಇದೆ. ವೆರಿ ಗುಡ್. ತುಂಬಾನೇ ಇಂಪ್ರೂವ್ಮೆಂಟ್ ಆಗಿದೆ ಮಾತಾಜಿ ನಿಮ್ಗೆ. ತುಂಬಾ ಚೆನ್ನಾಗಿ ನಿರರ್ಗಳವಾಗಿ ಹೇಳ್ತೀರಾ ನೋಡ್ರಿ ಅಂತೆ ಮುಂದೆ. ನೆಕ್ಸ್ಟ್ ಮಾತಾಜಿ ಅಂಬಿಕಾ ಮಾತಾಜಿ ಆಯ್ತಲ್ಲ? ಆಯ್ತು ಆಯ್ತು. ಅಂಬಿಕಾ ಮಾತಾಜಿ ಆಗಿಲ್ವಾ? ಆಯ್ತು. ಆಗಿದೆಯಾ? ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಮಾತಾಜಿ. ಈಗ ಕೃಷ್ಣಮೂರ್ತಿ ಪ್ರಭುಜಿ. ಹಾ, ನೀವು ಕೆಳಗಡೆ ಇದ್ದೀರಾ ಅನ್ಸುತ್ತೆ ಮಾತಾಜಿ. ಬರ್ತೇನೆ ನಿಮ್ಗೆ ಭಾಗ್ಯಲಕ್ಷ್ಮಿ ಮಾತಾಜಿ, ವೇಟ್ ಮಾಡಿ. ಕನ್ನಡ ಇದೆ ಹೆಸರು. ಕನ್ನಡ ಇದೆಯಲ್ಲ, ಸೊ ಹಾಗಾಗಿ ನಾವೀಗ ಡಿ ನಲ್ಲಿ ಇದ್ದೇವೆ. ಕೃಷ್ಣಮೂರ್ತಿ ಪ್ರಭು ನಿಮ್ಗೆ ಇದು ನಾಲ್ಕನೇ ಶ್ಲೋಕ. ತತ್ಕ್ಷೇತ್ರಮ್ಯಚ್ಚ ಯಾದೃಕ್ಚ ಯದ್ವಿಕಾರಿ ಯತಶ್ಚ ಯತ್ ಸ ಚ ಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ತತ್ ಕ್ಷೇತ್ರಂ ಯದ್ರಕ್ಷ ಯದ್ವಿಕಾರಿ ಯತಶ್ಚ ಯತ್ ಸಜಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಹರೇ ಕೃಷ್ಣ ಮಾತಾಜಿ. ಮೊದಲೇ ಚರಣ ಹೇಳಿ ಇನ್ನೊಮ್ಮೆ. ಮಾತಾಜಿ ಮೊದಲೇ ಚರಣ ಅಂದು ಕೇಳಲಿಲ್ಲ, ಹೇಳಿ. ತತ್ ಕ್ಷೇತ್ರಂ ಯಾದೃಕ್ಚ ಸರಿ ಬಂತು, ಯದ್ವಿಕಾರಿ ಯತಶ್ಚ. ಸರಿ ಇದೆ, ಉಳಿದಿದೆಲ್ಲ ಕೇಳಿಸಿದೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಗಾಯತ್ರಿ ಯಾರ್ ಮಾತಾಜಿ ನಿಮ್ಗೆ? 5. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್. ನೋಡಿ, 2ನೇ ಚರಣ ನಮ್ಮ ಹೇಳ್ತೀನಿ. ಛಂದೋಭಿರ್ವಿವಿಧೈ ಪೃಥಕ್. ದೊಡ್ಡ ಛ ಇದೆ, ದೈರ್ಘ್ಯ ಇದೆ, ಭ ಮಹಾಪ್ರಾಣ, ಆದ್ಮೇಲೆ ರ ಹೇಳ್ಬೇಕು. ಭಿರ್ವಿವಿಧೈಹಿ ಪೃಥಕ್ ಬ್ರಹ್ಮಸೂತ್ರಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈಃ ಇಲ್ಲಿ ಮದ್ ಯಾವಾಗ್ಲೂ ಹೇಳಿದ್ದೇನೆ, ಸಂಯುಕ್ತ ಅಕ್ಷರಗಳ ಹಿಂದಿನ ಒಂದು ಅಕ್ಷರಕ್ಕೆ ಹೆಚ್ಚಾಗಿ ಒತ್ತು ಬರುತ್ತೆ. ಇಲ್ಲಿ ಮದ್ಭಿ ಅಂತ ಇದೆಯಲ್ಲ ಕೊನೆಯ ಚರಣದಲ್ಲಿ ಮಧ್ಯದಲ್ಲಿ ದಕ್ಕೆ ಭವತ್ತಿದೆ. ಆ ದಕ್ಕೆ ಭವತ್ತು ಮೇಲೆ ಹೆಚ್ಚಿಗೆ ಒತ್ತು ಕೊಡೋಕ್ಕಿಂತ ಹಿಂದಿನ ಪದ ಅಂದ್ರೆ ಮಕ್ಕೆ ಹೆಚ್ಚಿಗೆ ನಾವು ಒತ್ತು ಕೊಡ್ಬೇಕು. ಅದಕ್ಕೆ ಆಘಾತ ಅಂತ ಕರೀತಾರೆ. ಮದ್ 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 ಹೇತು ಮದ್ ಭ, ಆಮೇಲೆ ಭ ಹೇಳ್ಬೇಕು. ಹೇತು ಮದ್ ಭ ಮದ್ಭಿ ಭಿ ಇದೆಯಲ್ಲ ಅಲ್ಲಿ. ಹೇತು ಮದ್ಭಿರ್ ವಿನಿಶ್ಚಿತೈಹಿ. ಇಲ್ಲಿ ಕೂಡ ನಿಶ್ಚಿತ ಹೇಳುವಾಗ ನಿಶ್ಚಿತೈಹಿ ನಿಶ್ ಕೂಡಿಸ್ಬೇಕು, ಆಮೇಲೆ ಚ ಪೂರ್ಣ ಹೇಳ್ಬೇಕು. ಚಿ ಅಂತ ನಿಶ್ಚಿತೈಹಿ. ಯಾರಿಗೆ ಒತ್ತಕ್ಷರ ಉಚ್ಚಾರಣೆ ಬರೋದಿಲ್ವೋ ಅವರು ನೋಡಿ ಪ್ರೊನೌನ್ಸ್ ಮಾಡಿ. ಲೋಕಜೀವಿನಿ ಮಾತಾಜಿ ಮತ್ತೆ ಯಾರು ಅವರು ಹೇಳ್ತಾರೆ, ಈಗ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಒತ್ತಕ್ಷರಗಳನ್ನ ಯಾರಿಗೆ ಉಚ್ಚಾರಣೆ ಮಾಡ್ಲಿಕ್ಕೆ ಬರೋಲ್ವೋ ಅವರು ಈ ತರ ಉಚ್ಚಾರಣೆ ಮಾಡಿ. ನಾನು ಇದನ್ನ ಫಸ್ಟ್ ಸ್ಟಾರ್ಟ್ನಿಗೆ ಹೇಳಿಲ್ಲ, ಎಲ್ಲ ಗದ್ದಲ ಮಾಡ್ಕೊಳ್ತೀರಾ ಅಂತ, ಗೊಂದಲ ಮಾಡ್ಕೊಳ್ತೀರಂತ. ಈಗ ಒಂದೊಂದಾಗಿ ಹೇಳ್ತಾ ಇದ್ದೇನೆ ಅವನ್ನ. ಮತ್ತೆ ಯಾರು ಹೊಸಬ್ರಿದ್ದೀರೋ ತಲೆ ಕೆಡ್ಸ್ಕೋಬೇಡಿ, ಬರುತ್ತೆ ನಿಮ್ಗೆ ಮುಂದೆ ಹೋದಾಗೆ. ನೆಕ್ಸ್ಟ್ ಗಾಯತ್ರಿ ಹೇಳಿಲ್ವಾ? ನೋಡಿ ನಾನು ಕ್ಷಮಿಸಿ ಮಾತಾಜಿ. ಹೇಳಿ. 5. ಋಷಿರ್ಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈಃ. ಸರಿ ಹೋಯ್ತಾ? ಹೇ ಮುಂದೆ ದೀರ್ಘ ಇದೆಯಲ್ಲ. ಹೇತು ಮದ್ಭಿರ್ವಿನಿಶ್ಚಿತೈಃ. ಹೇತುಮದ್ಭಿರ್ವಿನಿಶ್ಚಿತೈಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಗಾಯತ್ರಿ ಶ್ರೀ ಮಾತಾಜಿ ಹೇಳಿದ್ದಾರೆ. ಗೀತಾ ಕೊಡೆಕಲ್ ಮಾತಾಜಿ ಹೇಳಿ 6ನೇ ಶ್ಲೋಕ.
ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ. ಬುದ್ಧಿರವ್ಯಕ್ತ, ಇಲ್ಲಿ ನೋಡಿ ರವ್ಯಕ್ತ, ರವ್ ಆಮೇಲೆ ಯ ಹೇಳ್ಬೇಕು. ಬುದ್ಧಿರವ್ಯಕ್ತ ವ್ಯಕ್ತಮೇವ ಚ, ಬುದ್ಧಿರವ್ಯಕ್ತಮೇವ ಚ. ಇಂದ್ರಿಯಾಣಿ ದಶೈಕಂ ಚ ಪಂಚಚೇಂದ್ರಿಯ ಗೋಚರಾಃ. ಶ್ಲೋಕ 6. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂ ಚ ಪಂಚಚೇಂದ್ರಿಯ ಗೋಚರಾಃ. ಸರಿ ಬಂತು ಮಾತಾಜಿ. ವೆರಿ ಗುಡ್, ಸರಿ ಬಂದಿದೆ. ಈಗ ಕನ್ನಡ ಬಂತು. ಎಳ್ಟು ವೀಣಾ ಮಾತಾಜಿ ಹೇಳ್ಬೇಕು 7ನೇ ಶ್ಲೋಕ. ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತ, ಇಲ್ಲಿ ನೋಡಿ ಘಾ ಇದೆಲ್ಲ, ಸಂಘಾತಶ್ಚೇತನಾ ಧೃತಿ. ಇಲ್ಲಿ ಕೂಡ ಶೋಕೆ ಚವತ್ತು ತಶ್ ತಶ್ಚೇತನ, ತಶ್ಚೇತನ, ಸಂಘಾತಶ್ಚೇತನಾ ಧೃತಿ. ಏತದ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಹೇಳಿ. ಇಚ್ಛಾ ದ್ವೇಷಃ ಸುಖಂ ದುಃಖಂ ಸಂಘಾತಶ್ಚೇತನ ಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಇನ್ನೊಮ್ಮೆ ಹೇಳಿ, ಫಸ್ಟ್ ಚರಣ 2ನೇ ಚರಣ. ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನ ಧೃತಿಃ. ಒಂದ್ ನಿಮಿಷ. ಸಂಗಾತಶ್ಚ ಯಾರಿಗೆ ಒತ್ತಕ್ಷರ ಬರುದಿಲ್ಲ ಅದಕ್ಕೆ ಹೇಳ್ದೆ ನಾನು ಮುಂಚೆನೆ. ತಶ್ಚೇತನ, ಸಂಗಾತಶ್ಚೇತನ. ಇದು ಶ ಇದೆಯಲ್ಲ, ಅದಕ್ಕೆ ತಕ್ಕೆ ಕೂಡಿಸ್ಬೇಕು. ತಕ್ಕೆ ಒತ್ತು ಹೆಚ್ಚು ಬರುತ್ತೆ, ಆಘಾತ ಅಂತ. ಮುಂದಿನ ಹಿಂದಿನ ಪದ ಒತ್ತಕ್ಷರಕ್ಕಿಂತ ಹಿಂದಿನ ಪದಕ್ಕೆ ಹೆಚ್ಚು ಒತ್ತು ಬರುತ್ತೆ. ತಶ್ಚೇತನ. ಕೆಳಗಿನ ಒತ್ತೇನಿರುತ್ತಲ್ಲ ಅದನ್ನ ಮೇಲೆ ಏನಿರುತ್ತಲ್ಲ ಏ ಇದೆಯಲ್ಲ, ಚೇತನ ಅಂತ ಏರಿಸ್ಬೇಕು. ಹೇಳಿ. ಸಂಗಾತಶ್ಚೇತನ ಧೃತಿ. ಚೇತನ ಧೃತಿ. ಚೇತನ. ನೀವು ಹಾಗ್ ಮಾಡ್ಬೇಡಿ. ನಾನ್ ಏನ್ ಹೇಳ್ತಾ ಇದ್ದೇನೆ ಅದನ್ನ ಕೇಳಿಸ್ಕೊಳ್ಳಿ. ಫಸ್ಟ್ ಕೇಳಿಸ್ಕೋಬೇಕು. ನಾನ್ ಏನ್ ಹೇಳ್ತಾ ಇದ್ದೇನೆ ಅದನ್ನ ಕೇಳಿ. ನೀವು ತಲೆಯಲ್ಲಿ ಇರೋದನ್ನ ತೆಗಿದ್ಬಿಡಿ. ಏನ್ ತಲೆಯಲ್ಲಿ ಇದೆಯಲ್ಲ ನಿಮ್ದು ಅದನ್ನ ಪೂರ್ಣ 0 ಮಾಡಿದ್ರಾ? ನಾನ್ ಹೇಳ್ತಾ ಇರೋದು ಅಷ್ಟೇ ಕೇಳ್ಕೊಳ್ಳಿ. ಸಂಗಾತಶ್ ಚೇತನ ಸಂಗಾತಶ್ಚೇತನ ಸಂಗಾತಶ್ಚೇತನ ಹೀಗೆ ಹೇಳ್ಬೇಕು. ತಶ್ ಆಮೇಲೆ ತಶ್ ಚೇತನ ಧೃತಿ. ಚೇತನ ಧೃತಿ. ಎಲ್ಲ ಒತ್ತಕ್ಷರಗಳನ್ನ ಹಾಗೆ ಮಾಡ್ಬೇಕು. ಇದು ಒಂದೇ ಅಲ್ಲ. ಇಚ್ಛಾ, ದ್ವೇಷ, ಸುಖಂ. ಇಲ್ಲಿ ನೋಡಿ ಖನ ನೀವು ಮಹಾಪ್ರಾಣ ಹೇಳಿಲ್ಲ. ಸುಖಂ ಅಂತ ಹೇಳಿದ್ರಿ. ಸಣ್ಣ ಕ ಹೇಳಿದ್ರಿ, ಕವಿ ಕ ಹೇಳಿದ್ರಿ. ಇಲ್ಲಿ ದೊಡ್ಡ ಖ ಹೇಳ್ಬೇಕು. ಸುಖಂ ದುಃಖಂ ಅದು ಉಚ್ಚಾರಣೆ. ಅದು ಉಚ್ಚಾರಣೆನೆ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಒಳ್ಳೆ ಬದಲಾವಣೆ ಆಗಿದೆ. ಮತ್ತೆ ಪ್ರಾಕ್ಟೀಸ್ ಮಾಡಿ, ಬರುತ್ತೆ ಮತ್ತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನೆಕ್ಸ್ಟ್ ಪ್ರಿಯಾಂಕಾ ಮಂಜುನಾಥ್ ಮಾತಾಜಿ ಹೇಳಿ ಕನ್ನಡ. 8ನೇ ಶ್ಲೋಕ ನಿಮ್ಗೆ. ಅಮಾನಿತ್ವಮಡಂಭಿತ್ವಂ ಅಮಾನಿತ್ವಮಡಂಭಿತ್ವಂ. ದೊಡ್ಡ ಭ ಮಹಾಪ್ರಾಣ ಇದೆ ಅಲ್ಲಿ, ಮತ್ತೆ ವ್ಯಂಜನ ಇದೆ ಮಕ್ಕೆ. ಅಹಿಂಸಾ ನೋಡಿ, ಹ ಮುಂದ್ಗಡೆ ಅನುನಾಸಿಕ, ಇದಕ್ಕೆ ಮುಂದೆ ಸ ಇದೆ. ಸೊ ಹಾಗಾಗಿ ನೀವು ವ ಹೇಳ್ಬೇಕು. ವ ಅನುನಾಸಿಕವನ್ನು ಹಚ್ಚಬೇಕು. ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ. ಹರೇ ಕೃಷ್ಣ ಮಾತಾಜಿ.
ಅಮಾನ್ವಿತಾಮಂಡಂಬಿತ್ವಂ ರಾಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮವಿನಿಗ್ರಹಃ. ಸರಿದೆಯಾ ಮಾತಾಜಿ? ಸರಿ, ಒಳ್ಳೆ ಪ್ರಯತ್ನ ಇತ್ತು. ಇನ್ನೊಮ್ಮೆ ನಾನು ಹೇಳ್ತೇನೆ, ನೀವು ರಿಪೀಟ್ ಮಾಡಿ. ನಾನು ಎಷ್ಟು ಎಳಿತೀನೋ ಅಷ್ಟದನ್ನ ಎಳಿರಿ. ನಾನು ಎಲ್ಲಿ ಸ್ಟಾಪ್ ಮಾಡ್ತೀನೋ ಅಲ್ಲೇ ಸ್ಟಾಪ್ ಮಾಡಿ. ಅರ್ಥ ಆಯ್ತಾ? ಅಮಾನಿತ್ವಮಡಂಭಿತ್ವಂ ಅಮಾನಿತ್ವಮಡಂಬಿತ್ವಂ ತ್ವಂ ನಾ ಅಷ್ಟು ಹೇಳಿದ್ನಾ? ಇಲ್ಲ. ಅಮಾನಿತ್ವಮಡಂಭಿತ್ವಂ ಅಮಾನಿತ್ವಮಡಂಬಿತ್ವಂ ತ್ವಂ ಎಳೆಂಗಿಲ್ಲ, ವ್ಯಂಜನ ಇದ್ದಾರೆ. ಮ ಅಷ್ಟೇ. ಅಡಂಬಿತ್ವಂ ಅಹಿಂಸಾ ಅಹಿಂಸಾ ಶಾಂತಿರಾರ್ಜವಂ ರಾಜವಂ ತ್ವಂ ಎಳಿಬೇಡಿ. ರಾರ್ಜವಂ ರಾಜವಂ ಅದು ನೀವು ಪ್ರಾಕ್ಟೀಸ್ ಮಾಡ್ಬಿಟ್ಟಿರ್ತೀರಾ ಹೇಳಿ ಹೇಳಿ ಹೇಳಿ, ಹಾಗಾಗಿ ಹಾಗೆ ಬರುತ್ತೆ ಅದು. ಇನ್ನ ಅದು ನೋಡಿ, ಮ ಎಳೆಯಂಗಿಲ್ಲ ಅಲ್ಲಿ ವ್ಯಂಜನ ಇದ್ದಾಗ. ಅಹಿಂಸಾ ಶಾಂತಿ ರಾರ್ಜವಂ ಅಹಿಂಸಾ ಶಾಂತಿ ರಾಜವಂ ಎಳಿತಾ ಇದ್ರೆ ಮತ್ತೆ ನೋಡಿ, ಅದನ್ನ ಗಮನಿಸಿ. ಆಚಾರ್ಯೋಪಾಸನಂ ಆಚಾರ್ಯೋಪಾಸನಂ ಶೌಚಂ ಶೌಚಂ ನೋಡಿ, ಶೌಚಂ ನನ್ಗೆ ಕೇಳಿಸ್ತಾ ಇದೆಯಾ? ಎಲ್ರಿಗೂ ಹಾಗೆ ಕೇಳಿಸ್ತಾ ಇದೆಯಾ? ಶೌಚಂ ಶೌಚಂ ಅಷ್ಟೇ. ನಾಲ್ಕು ನೋಡಿ. ಧೈರ್ಯಮಾತ್ಮವಿನಿಗ್ರಹಃ ಧೈರ್ಯಮಾತ್ಮವಿನಿಗ್ರಹಃ. ಸರಿ ಬಂತು. ಪ್ರಾಕ್ಟೀಸ್ ಮಾಡಿ ಮಾತಾಜಿ ಈ ತರ. ಓಕೆ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಜಯಲಕ್ಷ್ಮಿ ಮಾತಾಜಿ ಕನ್ನಡ. ನಿಮ್ಗೆ 9ನೇ ಶ್ಲೋಕ. ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ. ಇದು ಇಲ್ಲಿ ಅನಹಂಕಾರ ಇದೆಯಲ್ಲ, ಇದು ಕೂಡ್ಬೇಕದು, ಅಲ್ಲಿ ಗ್ಯಾಪ್ ಕೊಡ್ಬೇಡಿ. ಗ್ಯಾಪ್ ಕೊಟ್ಟಾಗ ನ ಅಂತ ಬರುತ್ತೆ, ಗ್ಯಾಪ್ ಕೊಡಂಗಿಲ್ಲ, ಕೂಡಿ ಹೇಳ್ಬೇಕು. ಅನಹಂಕಾರ ಏವಚ. ಏವಚ ನೋಡಿ, ಅಲ್ಲಿ ಏಣಿ ಇದೆ, ಎಳಿಬೇಕು. ಏವಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಶ್ಲೋಕ 9. ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಸರಿ, ವೆರಿ ಗುಡ್. 10ನೇದ್ದು ನಿಮ್ಗೆ ಪದ್ಮ ಮಾತಾಜಿ. ನಿಮ್ಗೆ ಅಸಕ್ತಿರನಭಿಷ್ವಂಗಃ ಅಸಕ್ತಿರನಭಿಷ್ವಂಗಃ ಪುತ್ರದಾರ ಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ಶೂ ಎಳಿಬೇಡಿ. ಇಷ್ಟಾನಿಷ್ಟೋಪಪತ್ತಿಷು. ಅಸಕ್ತಿನರಭಿಷ್ವಂಗಃ ವಿಶ್ವಂಗಃ ಪುತ್ರದಾರ ಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪತಿಷು. ಸರಿನಾ ಮಾತಾಜಿ? ಇನ್ನೊಮ್ಮೆ ಹೇಳಿ ಕೊನೆ ಚರಣ. ಇಷ್ಟಾನಿ ಇಷ್ಟೋ ನಿಷ್ಟೋಪನಿಷ್ಠ ಎಳಿಬೇಕಲ್ಲ. ಇಷ್ಟಾನಿಷ್ಟೋಪಪತ್ತಿಷು. ಇನ್ನೊಮ್ಮೆ ನೋಡಿ ಹೇಳಿ, ಸ್ಲೋ ಆಗಿ ಹೇಳಿ, ಅಕ್ಷರ ನೋಡ್ಕೊಂಡು ಹೇಳಿ. ಇಷ್ಟಾನಿಷ್ಟೋಪನಿಷ್ಠಿಷು. ಮತ್ತೆ ಒಂದು ಪ ಇದೆಯಲ್ಲ, ಅದು ಬಿಡ್ತಾ ಇದ್ದೀರಾ ನೀವು. ಇಷ್ಟಾನಿಷ್ಟೋಪನಿಷ್ಠಿಷು.
ಇಲ್ಲ ನಿಷ್ಠೋಪ ನಿಷ್ಠೋಪ ಕೂಡಿಸ್ಬೇಕು ಅಲ್ಲಿ. ನಿಷ್ಠೋಪ ಹೇಳಿ ಆಮೇಲೆ ಪತ್ತಿಶು ಬೇಕಾದ್ರೆ ಬೇರೆ ಹೇಳಿ ನೀವು, ಆದ್ರೆ ಗ್ಯಾಪ್ ಬಿಡಂಗಿಲ್ಲ ಅಲ್ಲಿ. ಇಷ್ಟ ನಿಷ್ಠೋಪ ಪತ್ತಿಶು. ಇಷ್ಟಾನಿಷ್ಟೋಪಪತ್ತಿಷು ಕರೆಕ್ಟ್ ಮಾತಾಜಿ? ಸರಿ ಬಂತು. ಮೊದ್ಲು ಯಾವಾಗ್ಲೂ ಕೇಳಿಸ್ಕೋಬೇಕು ಮಾತಾಜಿ, ಕೇಳಿಸ್ಕೊಂಡ್ರೆ ತಾನೇ ಕಲ್ದಲ್ಲಿ ಇದಾಗತ್ತೆ. ಸರಿ ಕೇಳಿಸ್ಕೊಂಡೆ ಅದು ಸ್ವಲ್ಪ ಇಲ್ಲ ಸರಿ ಬಂತು, ಸರಿ ಬಂತು. ಅದು ಅಷ್ಟೇ ಕೆಳಗಡೆದು. ಉಳಿದಿದ್ದೆಲ್ಲ ಚೆನ್ನಾಗಿ ಹೇಳಿದ್ರಿ, ಮೇಲೆ ಎಲ್ಲ ಸ್ಲೋ ಆಗಿ ಹೇಳಿದ್ರಲ್ಲ, ಕೊನೆಗೆ ಬಂದ್ಬಿಟ್ಟು ಅಲ್ಲಿ ನೀವು ಇದ್ ಮಾಡಿದ್ರಿ, ಮಿಸ್ ಮಾಡಿದ್ರಿ ಅಷ್ಟೇ. ಗೀತಾ ಮಾತಾಜಿ ನಿಮ್ಗೆ 11ನೇ ಶ್ಲೋಕ. ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ ಭಕ್ತಿರವ್ಯಭಿಚಾರಿಣಿ. ನೋಡಿ ಭಕ್ತಿರವ್ ಅಲ್ಲೇನೋ ಭಕ್ತಿ ರವ ಬರೋದಿಲ್ಲ ಅಲ್ಲಿ, ಭಕ್ತಿರವ್ಯಭಿ. ಯಾಕಂದ್ರೆ ಮುಂದಿನ ಅಕ್ಷರ ಒತ್ತಕ್ಷರ ಇರೋದ್ರಿಂದ ಹಿಂದಿನ ಅಕ್ಷರದ ಮೇಲೆ ಹೆಚ್ಚಾಗಿ ಒತ್ತು ಬರುತ್ತೆ. ಹಾಗಾಗಿ ರವ್ಯಭಿ ರವ್ಯಭಿ ಹೀಗೆ ಬರುತ್ತೆ. ಆಮೇಲೆ ಹೇಳ್ಬೇಕು ಭಕ್ತಿರವ್ಯಭಿ ಭಕ್ತಿರವ್ಯಭಿಚಾರಿಣಿ. ವಿವಿಕ್ತದೇಶ ಸೇವಿತ್ವಂ ವಿವಿಕ್ತದೇಶ ಸೇವಿತ್ವಂ ಅರತಿರ್ಜನ ಸಂಸದಿ. ಒಂದ್ ನಿಮಿಷ, ಇಲ್ಲಿ ಮಿಸ್ಟೇಕ್ ಇದೆಯಾ? ಎಲ್ಲಾಯ್ತದು? ಸರಿ ಇದೆ. ಅರತಿರ್ಜನ ಸಂಸದಿ, ಅಲ್ಲಿ ಸೌ ಬರ್ಬೇಕು ಅನುಸ್ವಾರ, ಯಾಕಂದ್ರೆ ಮುಂದೆ ಸ ಇದೆ. ಹರೇ ಕೃಷ್ಣ ಮಾತಾಜಿ. ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ. ರವ್ಯಭಿ ಅಲ್ಲಿ ಒತ್ತು ಬರ್ಬೇಕು, ರವ್ಗೆ. ಭಕ್ತಿ ರವ್ಯಭಿ ಭಕ್ತಿರವ್ಯಭಿಚಾರಿಣಿ. ವಿವಿಕ್ತದೇಶ ಸೇವಿತ್ವಂ ಅರತಿರ್ಜನ ಸಂಸದಿ. ಎಲ್ಲ ಚೆನ್ನಾಗ್ ಬಂತು ಮಾತಾಜಿ, ಕೊನೆಗೆ ಎಳಿಬೇಡಿ ಅಷ್ಟೇ. ಯೋಗೇನ ಎಣಿ ಮಾತ್ರ ಎಳೀರಿ, ನಡೆಯುತ್ತೆ. ಇಲ್ಲಿ ಫಸ್ಟ್ 3-4 ಚರಣ ಬರೋದಿಲ್ಲ. ನೆಕ್ಸ್ಟ್ 12 ಲಕ್ಷ್ಮೀ ಮಾತಾಜಿ, ಲಕ್ಷ್ಮೀ ಬೀವಿ ಮಾತಾಜಿ ನಿಮ್ಗೆ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ. ನೋಡಿ ತತ್ತತ್ವ ನೋಡಿ, ತಕ್ಕೆ ಮತ್ತೆ ತವತ್ತಿದೆ. ತತ್ವಜ್ಞಾನಾರ್ಥ ದರ್ಶನಂ ತತ್ವಜ್ಞಾನಾರ್ಥ ದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದ ತೋನ್ಯಥಾ. ತೋ ಮುಂದೆ ಅಲ್ಲಿ ಅವಗ್ರಹ ಇರೋದ್ರಿಂದ ಹೆಚ್ಚಾಗಿ ಅಲೋಪ ಆಗಿದೆ, ಎಳಿಬೇಕು. ಒಂದುಗಳಿಗೆ ಎಳಿಬೇಕು ಅದನ್ನ. ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ತತ್ವಜ್ಞಾನಾರ್ಥ ದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥಾ. ಹರೇ ಕೃಷ್ಣ ಮಾತಾಜಿ. ಸರಿ ಬಂತು ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ನೆಕ್ಸ್ಟ್ ನಾಗವೇಣಿ ಮಾತಾಜಿ ಇದ್ದಾರೆ. ನಾಗವೇಣಿ ಮಾತಾಜಿ ಹೇಳ್ತೀರಾ 13ನೇ ಶ್ಲೋಕ? ಓಕೆ, ಲಕ್ಷ್ಮೀ ಪಿ ಎಂ ಮಾತಾಜಿ ಹೇಳಿ. ಕನ್ನಡ ಲಕ್ಷ್ಮೀ ಪಿ ಎಂ ಮಾತಾಜಿ. ಅವ್ರು ಈಗ ಬಂದ್ರಲ್ಲ, ಅನ್ಮ್ಯೂಟ್ ಮಾಡ್ಕೊಂಡಿದ್ರು ಅನ್ಸುತ್ತೆ. ಓಕೆ, ಹೇಳಿ ಮಾತಾಜಿ. ನೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ. ಇಲ್ಲಿ ನೋಡಿ, ನ ಸತ್ತಕ್ಕೆ ತವತ್ ಬಂದಾಗ ಹೇಳ್ಬೇಕು. ನ ಸತ್ತನ್ನಾಸದುಚ್ಯತೆ, ಗ್ಯಾಪ್ ಬಿಡಂಗಿಲ್ಲ ಅಲ್ಲಿ. ಹರೇ ಕೃಷ್ಣ ಮಾತಾಜಿ ಹೇಳ್ತೀನಿ. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ. ಸರಿ ಬಂತು ಮತ್ತೆ. ವೆರಿ ಗುಡ್, ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ನಾಗವೇಣಿ ಮಾತಾಜಿ ಹೇಳ್ತೀರಾ?
ಸರಿ, ಕನ್ನಡ ರಾಜೇಶ್ವರಿ ಮಾತಾಜಿ ನಿಮ್ಗೆ 14ನೇ ಶ್ಲೋಕ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿಶಿರೋ ಮುಖಂ. ನೋಡಿ, ಇನ್ನೊಮ್ಮೆ ಹೇಳ್ತೇನೆ ಇದ್ದ ಚರಣ. ಸರ್ವತೋಕ್ಷಿಶಿರೋ ಮುಖಂ. ತೋ ಎಳಿಬೇಕು, ಲೋಪ ಆಗಿದೆ. ಕ್ಷಿ ಶಿರೋ ಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿಶಿರೋ ಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವತೋಮಾವೃತ್ಯ ತಿಷ್ಠತಿ. ಇಲ್ಲ, ಇನ್ನೊಮ್ಮೆ ಹೇಳಿ 4ನೇ ಚರಣ. ಸರ್ವಮಾವೃತ್ಯ ತಿಷ್ಠತಿ. ಇಲ್ಲಿ ಇದನ್ನ ತತ್, ಅಲ್ಲಿ ಸರ್ವತಃ ಪಾಣಿಪಾದಂ ತತ್ ಅಷ್ಟೇ ವ್ಯಂಜನ ಮಾತಾಜಿ, ಉಳಿದಿಲ್ಲ ಚೆನ್ನಾಗಿತ್ತು. ಸರ್ವತಃ ಪಾಣಿಪಾದಂ ತತ್. ಧನ್ಯವಾದ ಮಾತಾಜಿ. ತತ್ ಅಂತ ಬರೋದಿಲ್ಲ, ತತ್. ನೆಕ್ಸ್ಟ್ ರವಿ ಪ್ರಭು ನಿಮ್ಗೆ ಶ್ಲೋಕ 15. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಛೈವ ಭೃಚ್ಛೈವ. ಅಲ್ಲಿ ಒತ್ತಕ್ಷರದಿಂದ ಭಕ್ಕೆ ಮತ್ತೆ ಒಟ್ಟರ ಸುಳಿ ಇದೆ. ಒಟ್ಟರ ಸುಳಿ ಕೂಡಿಸಿ ಮತ್ತೆ ಚ ಕೂಡಿ ಹೇಳ್ಬೇಕು. ಒತ್ತು ಹಿಂದಿನ ಅಕ್ಷರಕ್ಕೆ ಬರುತ್ತೆ. ಭೃಚ್ಛೈವ. ಅಲ್ಲಿ ಐ ತುಂಬಾನೇ ಕೇಳಿಸ್ಬೇಕು. ಭೃಚ್ಛೈವ. ನಿರ್ಗುಣಂ ಗುಣ ಭೋಕ್ತೃಚ ಗುಣ ಭೋಕ್ತೃಚ. ಕಕ್ಕೆ ತವತ್ತು ಒಟ್ಟರ ಸುಳಿ 2 ಇದೆ. ಹೇಳಿ. ಹರೇ ಕೃಷ್ಣ ಮಾತಾಜಿ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತೌ ಸರ್ವಭೃಚ್ಛೈವ ನಿರ್ಗುಣಂ ಗುಣಭೋಕ್ತೃ ಚ. ಹರೇ ಕೃಷ್ಣ. ಸರಿ, ವಿದ್ಯಾ ಕಾಮತ್ ಮಾತಾಜಿ ಈಗ ಬಂದ್ರ ಇವ್ರು. 16ನೇ ಶ್ಲೋಕ ನಿಮ್ಗೆ. ಬಾಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ಸೂಕ್ಷ್ಮತ್ವಾತ್ ತದವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ಹರೇ ಕೃಷ್ಣ. ವಿದ್ಯಾ ಕಾಮತ್ ಮಾತಾಜಿ. ಓಕೆ, ಕನ್ನಡ ಕಂತಮಣಿ ಮಾತಾಜಿ ಹೇಳಿ. ಬಹಿರಂತಶ್ಚ ಭೂತಾನಾಂ ಆಚರಂ ಚರಮೇವ ಚ ಸೂಕ್ಷ್ಮಾತ್ ತದವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ಹರೇ ಕೃಷ್ಣ. ಸೂಕ್ಷ್ಮತ್ವಾತ್ ತದವಿಜ್ಞೇಯಂ. ಕೃಷ್ಣ ಮಾತಾಜಿ ಒಂದ್ ನಿಮಿಷ. ಸೂಕ್ಷ್ಮತ್ವಾತ್. ತಕ್ಕೆ ಒವತ್ತು ತ್ವಾತ್. ಸೂಕ್ಷ್ಮತ್ವಾತ್. ತ್ವಾತ್ ಮತ್ತೆ ತ ಹೇಳ್ಬೇಕಲ್ಲ. ಸೂಕ್ಷ್ಮತ್ವಾತ್ ತದವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ಇಲ್ಲಿ ಅಚ್ಚರಂ ಬರುತ್ತೆ ಮಾತಾಜಿ. ನೀವು ಆ ಅಂತ ಹೇಳಿದ್ರಿ, ಗಮನಿಸಿ ಅದ್ ಪದ ಅಚ್ಚರಂ. ಉಳಿದ ಸರಿ. ರೇಖಾ ಮಂಗೇರ್ ಮಾತಾಜಿ ನಿಮ್ಗೆ 17. ಅವಿಭಕ್ತಂ ಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ ಭೂತ ಭರ್ತೃ. ನೋಡಿ, ಇಲ್ಲಿ ಒಟ್ಟು ಸುಳಿನೂ ಇದೆ, ಅರ್ಕವಳಿನೂ ಕೂಡ ಇದೆ. ಭೂತ ಭರ್ತೃ ಚ ತಜ್ಞೇಯಂ ಗ್ರಸೀಷ್ಣು ಪ್ರಭವಿಷ್ಣು ಚ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಅವಿಭಕ್ತಂ ಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ ಭೂತಭರ್ತೃ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ. ಸರಿ ಇದೆ ಮಾತಾಜಿ ಎಲ್ಲ ನಿಮ್ದು. ಮಹಾಪ್ರಾಣವನ್ನ ಗಮನಿಸಿ. ಮಹಾಪ್ರಾಣ ಒಳಗ ತುಂಬಾ ನೀವು ಅಂದ್ರೆ ಬ ವಿಭಕ್
ಭ ಅಂತ ಹೇಳೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಧ ಭ ವಿಭಕ್ತಮೇವ ವಿಭಕ್ತ. ಸರಿ ಬಂತು, ಸರಿ ಬಂತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ನೆಕ್ಸ್ಟ್ ಕಾಂತಮಣಿ ಮಾತಾಜಿ ಬಿಟ್ಟೋಯ್ತು ಮಾತಾಜಿ. ಕಾಂತಮಣಿ ಮಾತಾಜಿ ಹೇಳಿದ್ರಲ್ಲ ಮಾತಾಜಿ. ಇಲ್ಲ ಇಲ್ಲ, ಅವರು ವಿದ್ಯಾಕಮತ್ ಹೇಳಿದ್ರಾ? ಕಾಂತಮಣಿ ಮಾತಾಜಿ ನೀವು ಹೇಳಿ 18ನೇ ಶ್ಲೋಕ. ಜ್ಯೋತಿಷಾಮಪಿ ತಜ್ಜ್ಯೋತಿಃ ತಮಸ್ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಿ ಸರ್ವಸ್ಯ ವಿಶಿಷ್ಟಿತಂ. ಹರೇ ಕೃಷ್ಣ ಮಾತಾಜಿ. ಜ್ಯೋತಿಷಾಮಪಿ ತಜ್ಜ್ಯೋತಿಃ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಿ ಸರ್ವಸ್ಯ ವಿಶಿಷ್ಟಿತಂ. ಸರಿ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ ಶ್ಲೋಕ 19. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತಯೇ ತದ್ವಿಜ್ಞಾಯ. ಇಲ್ಲಿ ನೋಡಿ, ಮದ್ಭಕ್ತಯೇ ತದ್ವಿಜ್ಞಾಯ. ಏ ಎಳಿಬೇಕು, ದಕ್ಕೆ ವತ್ ಹೇಳ್ಬೇಕು. ಏತದ್ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ಶ್ಲೋಕ 19. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತಯೇತದ್ವಿಜ್ಞಾಯ ಮದ್ಭಾವಯೋಪಪದ್ಯತೆ. ಮದ್ಭಾವಾಯೋಪಪದ್ಯತೆ. ಮದ್ಭಾವಾಯೋಪಪದ್ಯತೆ. ಏತದ್ವಿಜ್ಞಾಯ. ಏತದ್ ಅಲ್ಲಿ ದ ವ್ಯಂಜನ ಬಂದಿರೋದ್ರಿಂದ ದಕ್ಕೆ ವತ್ತು ಹೇಳ್ಬೇಕು. ಏತದ್ವಿಜ್ಞಾಯ. ಏತದ್ವಿಜ್ಞಾಯ. ಸರಿ, ಉಳಿದಿದೆಲ್ಲ ಚೆನ್ನಾಗ್ ಬಂತು ಮಾತಾಜಿ. ನೆಕ್ಸ್ಟ್ ಶ್ವೇತ ಮಾತಾಜಿ ನಿಮ್ಗೆ 20. ಪ್ರಕೃತಿಂ ಪುರುಷಂ ಚೈವ ವಿಧ್ಯನಾದಿಯುಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ. ನೋಡಿ, ರಾವ್ ಯಾಕಂದ್ರೆ ಶ ಇರೋದ್ರಿಂದ ಅಲ್ಲಿ ಅನುನಾಸಿಕ ವ ಬರುತ್ತೆ. ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಹರೇ ಕೃಷ್ಣ ಮಾತಾಜಿ. ಪ್ರಕೃತಿಂ ಪುರುಷಂ ಚೈವ ವಿದ್ಯಾನಾದಿ ಉಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಹರೇ ಕೃಷ್ಣ ಮಾತಾಜಿ. ಗಮನಿಸಿ, ಅನುಸ್ವಾರಗಳನ್ನ ಹೇಳಿದೆ ನಾನು ನಿಮ್ಗೆ. ವಿಕಾರಾಂಶ್ಚ ವ ಬರುತ್ತೆ, ಮ ಬರಲ್ಲ. ರಾಮ್ ಅಲ್ಲ, ವಿಕಾರಾಂಶ್ಚ ಗುಣಾಂಶ್ಚೈವ. ವಿಕಾರಾಂಶ್ಚ ಗುಣಾಂಶ್ಚೈವ. ತುಂಬಾನೇ ಅನುಸ್ವಾರಗಳನ್ನ ಗಮನಿಸಿ. ಎಲ್ಲರೂ ಸಾಮಾನ್ಯವಾಗಿ ಮ ಹೇಳ್ತೀರಾ, ತುಂಬಾ ಒತ್ತನ್ನ ಕೊಡಿ ಅದ್ರ ಮೇಲೆ. ಸರಿ, ಯಾರ್ದಾಯ್ತು ಈಗ? ನಿಮ್ದೇನೋ ಇಲ್ಲ ಆಯ್ತು. ವಿದ್ಯ ಇದೆ ನೋಡಿ, ಧ್ಯ ಅಲ್ಲ ಧ್ಯ. ವಿದ್ಯನಾದಿ ಉಭಾವಪಿ. ಉಳಿದೆಲ್ಲ ಚೆನ್ನಾಗಿತ್ತು ಮತ್ತೆ. ವಿದ್ಯನಾದಿ ಉಭಾವಪಿ. ಹರಿಣಿ ಕಕ್ಕೇರಿ ಮಾತಾಜಿ ನಿಮ್ಗೆ 21. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಇದ್ದೀರಾ? ಹರಿಣಿ ಮಾತಾಜಿ ಇದ್ದೀರಿ ಮಾತಾಜಿ. ಅನ್ಮ್ಯೂಟ್ ಆಗ್ಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಭೋಕ್ತೃತ್ವೇ ಹೇತುರುಚ್ಯತೆ. ಭೋಕ್ತೃತ್ವೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶ್ವೇತ ಮಾತಾಜಿ ಅಲ್ಲ? 22 ಮಾತಾಜಿ ನಿಮ್ಗೆ.
ಶ್ವೇತಾ ಆಯ್ತಾ? ಆಯ್ತಾಯ್ತು. ಲಲಿತಾ ಆರ್ ಲಲಿತಾ ಪೂಜಾರಿ, ಆಮೇಲೆ ನಾನು. ನಿಮ್ಮಿಂದಾನೇ ಅಂಡ ಇವತ್ತು. ಲಲಿತಾ ಪೂಜಾರಿ ಮಾತಾಜಿ ನಿಮ್ಗೆ 22. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸದ್ಯೋ ನಿಜನ್ಮಸು. ಕೃಷ್ಣ ಮಾತಾಜಿ. ಪುರುಷಃ ಪ್ರಕೃತಿಸ್ಥೋ ಹಿ ಭುಕ್ತೆ ಪ್ರಕೃತಿ. ಹರೇ ಕೃಷ್ಣ ಮಾತಾಜಿ. ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಸದ್ಯೋ ನಿಜನ್ಮಸು. ವೆರಿ ಒಳ್ಳೆ ಪ್ರಯತ್ನ ಆಯ್ತು. ಹರೇ ಕೃಷ್ಣ. 23ನೇ ಶ್ಲೋಕ ಮಾತಾಜಿ ನಿಮ್ಗೆ ಲಲಿತಾ ಮಾತಾಜಿ. ಉಪದೃಷ್ಟಾನುಮಂತಾ ಚ ಭರ್ತಾ ಭೋಕ್ತಾ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷಃ ಪರಃ. ತುಂಬಾ ಒಳ್ಳೇದ್ ಬಂದಿದೆಯಲ್ಲ ಮಾತಾಜಿ ಶ್ಲೋಕ ನಿಮ್ಗೆ. ಹೌದು ಮಾತಾಜಿ. ಆ ಪ್ರೆಸೆಂಟೇಶನ್ಗೆ ಇದಕ್ಕೆ ಎಷ್ಟು ಓದಾಡಿದ್ವು ಈ ಶ್ಲೋಕಗೆಲ್ಲ. ಲೆವೆಲ್ 4ಗೆ. ಹರೇ ಕೃಷ್ಣ. ಉಪದ್ರಷ್ಟಾನುಮಂತಾ ಚ ಭರ್ತಾ ಭೋಕ್ತಾ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷಃ ಪರಃ. ಹರೇ ಕೃಷ್ಣ ಮಾತಾಜಿ. ಇನ್ನೊಂದಕ್ಕೆ ತಗೊಳ್ಳೋಣ ಲೋಕಜೀವನಿ ಮಾತಾಜಿ ಅಂತ ಹೇಳಿ. ಮಾತಾಜಿ ಇದೆ ನಿಮ್ಗೆ ಲೋಕಜೀವನಿ ಮಾತಾಜಿ. ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 24. ಯ ಏವಂ ವೇತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಒಳ್ಳೆ ಪ್ರಯತ್ನ ಆಯ್ತು ಮಾತಾಜಿ. ಏವಂ ವೇತ್ತಿ, ವೇ ಎಳಿಬೇಕು, ಆಮೇಲೆ ತ ಒತ್ತಿ ಹೇಳ್ಬೇಕು. ವೇತ್ತಿ ಪುರುಷಂ. ಪುರುಷಂ. ಧನ್ಯವಾದ. ಇನ್ನೊಂದು ಆಗತ್ತೆ ಅನ್ಸುತ್ತೆ. 25 ಯಾರಿದ್ದಾರೆ ಮುಂದೆ? ಮೋಟೋ ಮಾತಾಜಿ, ಬಹುಶಃ ಮಂಜುಳಾ ಮಾತಾಜಿ ಇರ್ಬೋದು ಇವ್ರು. ಮಂಜುಳಾ ಮಾತಾಜಿ ನಿಮ್ಗೆ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನಾ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಹರೇ ಕೃಷ್ಣ. ಶ್ಲೋಕ 25. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮನಮಾತ್ಮನಾ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಎರಡನೇ ಚರಣ ಹೇಳಿ ಮಾತಾಜಿ ಇನ್ನೊಮ್ಮೆ. ಅನ್ಯೇ ಸಾಂಖ್ಯೇನ ಎರಡನೇ ಚರಣ. ಕೇಚಿದಾತ್ಮನಮಾತ್ಮನಾ ಅಲ್ಲಿ ಗ್ಯಾಪ್ ಬಿಡ್ಬೇಡಿ. ಉಸಿರು ಇದ್ ಮಾಡ್ಬಾರ್ದು ಅಲ್ಲಿ. ಕೇಚಿದಾತ್ಮಾ ಹೇಳುವಾಗ್ಲೇನೆ ನೀವು ಕವರ್ ಆಗ್ಬಿಡತ್ತೆ ನಿಮ್ದು ಅಲ್ಲಿ ಉಸಿರು. ಕೇಚಿದಾತ್ಮಾನಮಾತ್ಮನಾ. ಸರಿ, ಒಳ್ಳೇದು. ನೆನ್ಪಿಟ್ಟುಕೊಳ್ಳಿ ಮಾತಾಜಿ. ಲಲಿತಾ ಮಾತಾಜಿ ಇವತ್ತು ಮಂಜುಳಾ ಮಾತಾಜಿವರೆಗೂ ಆಗಿದೆ. ಸರಿ, ಇವತ್ತಿನ ತರಗತಿಗೆ ಅಲ್ಪ ವಿರಾಮನ ಕೊಡೋಣ. ನಾಳೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.
अनंत कोटि वैष्णव वृंद की जय। श्रील प्रभुपाद की जय। श्रील गुरु